ಯಾರೇ ಆಗಲಿ ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡಿದ ಕೂಡಲೇ ಅವರು ದೇಶ ವಿರೋಧಿಯಾಗ್ತಾರೆ. ಇಂತಹ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗಿರೋದು ಅತ್ಯಂತ ದುರದೃಷ್ಟಕರ. ಸೋನಿಯಾ ಗಾಂಧಿ ಅವರು ಪಿಎಂ ಕೇರ್ನ ದುಡ್ಡಿನ ಬಗ್ಗೆ ಲೆಕ್ಕ ಕೇಳಿದ್ರು. ಸುಮಾರು 35,000 ಕೋಟಿ ರೂಪಾಯಿ ಪಿಎಂ ಕೇರ್ ನಿಧಿಯಲ್ಲಿ ಸಂಗ್ರಹವಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಪ್ರತಿ ರಾಜ್ಯದಲ್ಲೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇರುವಾಗ ಪ್ರತಿ ರಾಜ್ಯದಲ್ಲೂ ಕೂಡ ಪಿಎಂ ಕೇರ್ ಫಂಡ್ ಸಂಗ್ರಹ ಯಾಕೆ ಅಂತ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಪ್ರಶ್ನೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಿಎಂ ಕೇರ್ ನಿಧಿ ಸಂಗ್ರಹದ ಮಾಹಿತಿ ನಿರಾಕರಣೆ ಸಂವಿಧಾನ ವಿರೋಧಿಯಾಗಿದೆ. ನೀಡಿದ ದುಡ್ಡಿನ ಬಗ್ಗೆ ಮಾಹಿತಿ ಕೇಳುವ ಹಕ್ಕು ಪ್ರತಿಯೊಬ್ಬರಿಗೂ ಸಂವಿಧಾನಬದ್ಧವಾಗಿ ಇದೆ. ಇನ್ನು ಎಫ್ಐಆರ್ ದಾಖಲು ಮಾಡುವಂತ ವೇಳೆ ಪೊಲೀಸರು ದೂರನ್ನ ಪರಿಶೀಲನೆ ಮಾಡಬೇಕು. ಅದು ಮಾಡಿಲ್ಲ ಅಂತ ಆದ್ರೆ ಅದರ ಅರ್ಥ ಸರ್ಕಾರ ಅದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಇದೊಂದು ರಾಜ್ಯ ಸರ್ಕಾರ ಪ್ರಾಯೋಜಿತ ಎಫ್ಐಆರ್ ಆಗಿದೆ. ಸರ್ಕಾರವು ಕೂಡಲೇ ಎಫ್ಐಆರ್ ಅನ್ನ ಹಿಂಪಡಿಬೇಕು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಕಾಂಗ್ರೆಸ್ ಬೀದಿಗಿಳಿದು ಹೋರಾಟವನ್ನ ಮಾಡಲಿದೆ ಅಂತ ಎಚ್ಚರಿಕೆ ನೀಡಿದರು. ಆ ಕೇಸು ನೀವು IPC 153 ಮತ್ತು 505 ಸೆಕ್ಷನ್ 1B ಅಡಿಯಲ್ಲಿ ನೀವು ದಾಖಲು ಮಾಡ್ತೀರಿ ಅಂತಾದರೆ, ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಅಂತ ಪೊಲೀಸರು ಇದ್ದಾರೆ ಅಂತಾದರೆ ಇದರಷ್ಟು ದೊಡ್ಡ ದುರ್ದೈವ ಬೇರೆ ಯಾವುದೂ ಇಲ್ಲ. ಯಾರೋ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ ಬಿಡಿ, ಅದನ್ನು FIR ಆಗಿ ರಿಜಿಸ್ಟರ್ ಮಾಡಬೇಕಿದ್ರೆ ಪೊಲೀಸರು ಅದು ಕ್ರಮಬದ್ಧವಾಗಿದೆಯೋ ಇಲ್ಲವೋ, ವೆದರ್ ದಟ್ ಅಟ್ರಾಕ್ಟ್ಸ್ ಅಂತ ಹೇಳೋದನ್ನು ನೋಡಿ ಮಾಡಬೇಕಾ ಬೇಡ? ಅದು ನೀವು ಮಾಡಿಲ್ಲ ಅಂತಾದರೆ ಅದರ ಉದ್ದೇಶ ಸರ್ಕಾರ ನೇರವಾಗಿ ಇದರಲ್ಲಿ ಭಾಗಿಯಾಗಿದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ರಾಜ್ಯ ಸರ್ಕಾರದ ಪ್ರಾಯೋಜಿತ ಅಥವಾ ದೇ ಹ್ಯಾವ್ ಬಿನ್ ಆಕ್ಟಿವ್ಲಿ ಸಪೋರ್ಟೆಡ್ ಟು ರಿಜಿಸ್ಟರ್ಡ್ ಎನ್ FIR. ನಾನು ಒತ್ತಾಯ ಮಾಡ್ತೇನೆ, ಇದನ್ನು ಇಮ್ಮಿಡಿಯೇಟ್ ಕೇಸನ್ನು ಆ FIRನ ವಿಡ್ರಾ ಮಾಡಬೇಕು ಮತ್ತು ಯಾರು ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ ಆ ಪೊಲೀಸರ ವಿರುದ್ಧ ಇಮಿಡಿಯೇಟ್ ಆಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಇಲ್ಲದೇ ಇದ್ದರೆ ಕಾಂಗ್ರೆಸ್ಸು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳು ರಸ್ತೆಗೆ ಇಳಿಯದ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳನ್ನ ರಸ್ತೆಗೆ ಇಳಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಬಸ್ ಮಾಲಕರು ಕಟ್ಟುವಂತಹ 2 ತಿಂಗಳ ತೆರಿಗೆಯನ್ನ ಮನ್ನಾ ಮಾಡಲಾಗಿದೆ. ಆದರೆ ಬಸ್ ಮಾಲಕರು 6 ತಿಂಗಳ ತೆರಿಗೆ ವಿನಾಯಿತಿಯನ್ನ ಕೇಳ್ತಾ ಇದ್ದಾರೆ. ಬಸ್ ಮಾಲಕರು ನೈಜವಾದ ಬೇಡಿಕೆಯನ್ನೇ ಸರ್ಕಾರದ ಮುಂದಿಟ್ಟಿದ್ದಾರೆ. ಬಿಜೆಪಿ ಸಂಸದರು, ಶಾಸಕರು ಯಾರೂ ಕೂಡ ಈ ನಿಟ್ಟಿನಲ್ಲಿ ಸಹಾಯ ಮಾಡಿಲ್ಲ. ಜಿಲ್ಲೆಯ ಖಾಸಗಿ ಸಾರಿಗೆ ವ್ಯವಸ್ಥೆಯು ರಾಜ್ಯದಲ್ಲಿ ದೊಡ್ಡದಾಗಿದ್ದು ಬಸ್ ಚಾಲಕರು, ಸಿಬ್ಬಂದಿ ಯಾವುದೇ ರೀತಿ ಪರಿಹಾರ ಘೋಷಣೆ ಇಲ್ಲದೆ ಕಂಗಾಲಾಗಿದ್ದಾರೆ. ಇನ್ನು ರಿಕ್ಷಾ ಚಾಲಕರಿಗೆ ಪರಿಹಾರ ಘೋಷಣೆಯಾಗಿದ್ರೂ ಕೂಡ 1 ರೂಪಾಯಿ ಕೂಡ ಬಂದಿಲ್ಲ. ಕನಿಷ್ಠ ಅರ್ಜಿ ಸಲ್ಲಿಕೆಯ ಬಗ್ಗೆಯೂ ತೀರ್ಮಾನಕ್ಕೆ ಬರೋದಕ್ಕೆ ಇವರಿಗೆ ಸಾಧ್ಯವಾಗಿಲ್ಲ ಅಂತ ಆರೋಪಿಸಿದರು. ದಕ್ಷಿಣ ಕನ್ನಡದ ದೊಡ್ಡ ಸಂಸ್ಥೆ, ಸಾರಿಗೆ ಸಂಸ್ಥೆ ನಡೆಸುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದಕ್ಷಿಣ ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥದ್ದು ಪ್ರೈವೇಟು ಮತ್ತು ಸಾರಿಗೆ ಬಸ್ಸುಗಳು. ರಿಕ್ಷಾದವರಿಗೆ ಮುಲಾಮಚ್ಚೆ ಆಯಿತು. ಇವತ್ತಿನ ದಿನದವರೆಗೂ ನನಗೆ ಕೂತ್ಕೊಳ್ಳಿಕ್ಕಿಲ್ಲ ಮನೆಯಲ್ಲಿ. 5,000 ಬರ್ತೇನೆ, 5,000 ಬರ್ತೇನೆ, 5,000 ಬರ್ತೇನೆ, 5,000 ಬರ್ತೇನೆ. 5 ಪೈಸೆ ಕೊಟ್ಟಿಲ್ಲ ಅಲ್ರಿ ನೀವು ಇದುವರೆಗೆ. ಅವರ ಕುಟುಂಬದವರು ಭಿಕ್ಷೆ ಬೇಡ್ತಾ ಇದ್ದಾರೆ, ಊಟ ಇಲ್ಲದೆ. ಊಟಕ್ಕಿಲ್ಲ 3 ಬಾರಿ, ಅವರಿಗೆ ಬಾಡಿಗೆ ಇಲ್ಲ. ಇದುವರೆಗೆ ನೀವು ಅರ್ಜಿ ಹಾಕುವುದು ಹೇಗೆ ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ರಾಜ್ಯ ಸರ್ಕಾರಕ್ಕೆ. ದುಡ್ಡು ಕೊಡೋದು ಬಿಡಿ.